ಅಭ್ಯಾಸ ಮಾಡಿದವರು ಸೇರಿ ತಪಸ್ಸನ್ನು ಮಾಡಿ ನೀವು ಒಲಿದಂತಹ ಬ್ರಹ್ಮ ಅಖಂಡವಾಗಿರುವ ಬ್ರಹ್ಮಚರ್ಯ ಜೊತೆಯಲ್ಲಿ ಕೇಳಬೇಕಂತ
ಕಾಲಕ್ಕೆ ಸಂಗಡಿದವರ ಕಂಠ ಛೇದನ ಮಾಡಿ ದೇವತೆಗಳ ಇದೊಂದು ಹಿಡುಕಿಯನ್ನು ಅದಕ್ಕಾಗಿಯೇ ಕೆಳಗಿಳಿದೆವು ಹುಡುಕಿದೆವು ಎಲ್ಲಿ ನೋಡಿದರಲ್ಲಿ ದೇವತೆಗಳ ಸುಳಿವಿಲ್ಲ ಹೊಗಳ್ತಾ ಇದ್ದಾರೆ ಸತ್ಯ ಸಮರಕ್ಕಾಗಿ ಒಂದು ದಾರಿ ಉಂಟು ನಮ್ಮದಾಗಿರುವಂತಹ ಕದಂಬವನ್ನು ಸೇರಿಕೊಳ್ಳುವ ಮಾಂಸ ತಿಂದು ರಕ್ತ ಕುಡಿದು ಹೋದೆವು
ನಮ್ಮ ತನುವೀಗ ಪಡಿಸ್ತಾ ಇದ್ದಾನೆ. ಆರಂಭವಾಗಿದೆ ಬೀಸುವುದಕ್ಕೆ. ತಿಂದ ಮಾಂಸ ಜೀರ್ಣಾಗುತ್ತಾ ಇದೆ, ಸುರಿಯುತ್ತಿದ್ದ ಬೆವರು ಮಾಯವಾಗುತ್ತಾ ಇದೆ. ಎಂತದ ಸ್ವಲ್ಪ ನಿಲ್ಲು. ಯಾಕೆ? ಸ್ವಲ್ಪ ನಿಲ್ಲು. ಯಾಕೆ? ಏನೋ ಒಂದು ಸೊರೆ ಕೇಳುತ್ತಾ ಉಂಟಲ್ಲ ಅಣ್ಣ. ಅವರಿಗೇನು ಹೊಸತಾಗಿ ಬರುವುದಲ್ಲ. ನಾವು ಮರಿದುಂಬಿಗಳ ಜೇಂಕಾರ ಈ ರೀತಿಯಾಗಿ ಕಿವಿಗಳಿಗೆ ಅಪ್ಪಳಿಸ್ತಾ ಇರಬೇಕು. ನಮಗೆ ಜೇಂಕಾರ ಹೀಗಿರ್ತದ ಇಲ್ವಾ? ಎಂಬ ಹಾಗೆ ಮಧುವನ್ನು ಹೀರಿ ದುಂಬಿಗಳು ಜೇಗೈಯುತ್ತವೆ. ಹಾಗಿದ್ರೆ ಬಿದಿರ ಮರಗಳ ಸ್ಪರ್ಶ ಅದಕ್ಕೆ ಸುದ್ದಿ ಇಲ್ಲ, ಒಂದೇ ಸಮಯ ರೈ ಎಂಬ ಹಾಗೆ ಕೇಳುತ್ತದೆ. ಅದೂ ಅಲ್ಲ ಇದೂ ಅಲ್ಲ, ಕರುಣಾನಂದಕರವಾಗಿ ಕೇಳಿ ಬರುತ್ತಾ ಇದೆ. ಏನಮ್ಮ ನಾನರ್ಥ ಮಾಡಿಕೊಂಡೆ. ಜೊತೆಯಲ್ಲಿ ವೀಣೆಯ ಮಾದಿನ ವೀಣೆ ಈ ಕಾಲದಲ್ಲಿ ಯಾರು ಯಾರು ಬಾರಿಸುವುದು ಗೊತ್ತ? ಓ ವಾಣಿ 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 ಮೆಲ್ಲ ಹಗಲು ಹೊತ್ತಿನಲ್ಲಿಯೂ ಕೂಡ ಸೂರ್ಯನ ಕಿರಣ ಬೀಳದೇ ಇರುವಂತಹ
ಮಿತ್ರ ಪ್ರದೇಶಕ್ಕೆ ಸಾಮಾನ್ಯರಿಗೆ ಬರಲಿಕ್ಕೆ ಸಾಧ್ಯವೇ ಹೇಳು? ಖಂಡಿತ ಸಾಧ್ಯ ಇಲ್ಲ. ಸಣ್ಣ ಮುಂಡನ ಪ್ರವೇಶ ಮಾಡಬೇಕಿದ್ರೆ ಯೋಚನೆ ಮಾಡಬೇಕೆ ಸ್ಥಳಕ್ಕೆ. ಹಾಗಿದ್ರೆ ಸಣ್ಣ ಮುಂಡನ ಚಿತ್ತವನ್ನು ಸೆಳೆಯುವಂತಹ ಸ್ವರ ಯಾವುದೇನು? ಕರುಣಾನಂದಕರವಾಗಿ ಕೇಳಿ ಬರುತ್ತಿರುವಂತಹ ಸ್ವರ ವೀಣೆಯನಾದ ಅಲ್ವೇ? ಯಾರು ಈ ಕಾಡಲ್ಲಿ ವೀಣೆಯನ್ನು ಸುಸ್ವಾಮ್ಯವಾಗಿ ನುಡಿಸುವುದಕ್ಕೆ ಯಾರಿಗೆ ಸಾಧ್ಯ? ಎಲ್ಲರಿಂದ ಸಾಧ್ಯ ಇಲ್ಲ. ಒಬ್ಬಳಿಗೆ ಮಾತ್ರ ಸಾಧ್ಯವಿದೆ. ಯಾರಾದ್ರು? ಕಾಮಾದಿ ದೇವತೆ, ವಿದ್ಯಾದಿ ದೇವತೆ ಆಗಿರುವಂತಹ ಶಾರದೆ, ಬ್ರಹ್ಮನ ರಾಣಿ, ಅವಳೇ ಪ್ರವೇಶ ಮಾಡಿದ್ದು ಸಣ್ಣ ಮುಂಡರಿಗೆ ಹಿತ ಆಗಲಿ ಅನ್ನುವುದಕ್ಕೆ ಬೇಕಾಗಿ ಈ ಹಾಡನ್ನು ಹಾಡ್ತಾ ಇದ್ದಾಳೆ. ನಿನ್ನ ಊಹೆ ಸುಳ್ಳು ಎನ್ನುವ ಹಾಗೆ ನಾನು ವಾದಿಸುವುದಿಲ್ಲ. ವಾಣಿ ಎಷ್ಟಾದರೂ ಹೆಣ್ಣು. ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಆಗಬೇಕು ಅಂತಾದ್ರೆ ವಾಣಿಯ ಸಹಕಾರ ಬೇಕೇ ಬೇಕು. ಸತ್ಯಲೋಕವನ್ನು ಬಿಟ್ಟು ಕೆಳಗಿಡುವುದಕ್ಕೆ ಸಾಧ್ಯ ಉಂಟೇನೋ? ವಾಣಿ ಬರಲಿಲ್ಲ. ಹಾಡುವುದಕ್ಕೆ ಸಮರ್ಥರಿದ್ದಾರೆ. ಅವನೇ ಯಾರವ? ಹಾಡುವುದಕ್ಕೆ ಸಮರ್ಥರಿದ್ದಾರೆ. ಶಾರದೆ ಬಂದುತ್ತಲ್ಲ, ಸಂಗೀತನಾಗಿ ಒಂದು ಜನ ಬೇಕಲ್ಲ. ಅವನೇ 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 ಸ್ವರ್ಗಲೋಕದ ಆಸ್ಥಾನ ವಿದ್ವಾಂಸ ತುಂಬುರು. ತುಂಬುರ ಪ್ರವೇಶ ಮಾಡುವುದಕ್ಕೆ ಸಾಧ್ಯವ? ಅವ ಬರಲಿಕ್ಕೆ ಸಾಧ್ಯವೇ ಇಲ್ಲಿಗೆ? ಕುದುರೆಯ ಹಾಗಿದ್ರು ಕೂಡ ಸಂಗೀತ ಕೇಳುವಂತದ್ದೇ ಅವನದು. ಅಲ್ಲಿ ಕೆಲಸ ನಿಂತು ಕೆಲವು ಸಮಯ ದ್ವಾರ ದೇವಲೋಕದ ಸಮಯ ಆಗಬೇಕಿದ್ರೆ ತುಂಬುರಿನ ಕಾಲ ಬೇಕೇ ಬೇಕು. ಒಂದು ವೇಳೆ ನಮ್ಮ ಅಣ್ಣನನ್ನು ವಂಚನೆ ಮಾಡಿದ್ರೆ ಅವನ ರುಂಡ ಏರ್ಪಡಿಸಲ್ಪಟ್ಟಿದ್ದು. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ. ಲೋಕ ಸಂಚಾರಿ ನಾರದ. ನಾರದ ಅವ ನಮ್ಮ ಶಾರದ. ನಾರದ ಸಂಗೀತ ವಿಷಯ ಜಗಳ ಕಂಟಕರಾಗಿರುವಂತಹ ನಾರದ ಒಂದೇ ಕಡೆ ಸೀಮಿತವಾಗಿ ಹಾಡು ಹೇಳೋದಕ್ಕೆ ಅರ್ಹನಲ್ಲ. ಯಾಕಂದ್ರೆ ಅವನಿಗೆ ಶಾಪ ಇದೆ. ಶಾಪಗ್ರಸ್ತರಾಗಿರುವಂತಹ ನಾರದ ಇಲ್ಲಿಗೆ ಪ್ರವೇಶ ಮಾಡಿದ್ದಿದ್ರೆ ಹಾಡಿನ ಇನ್ನೊಂದಂತೆಗೂ ಸೇರಿಕೊಳ್ತಿದ್ದ. ಇದು ಹಾಗಲ್ಲ. ನಾವು ಕೇಳುತ್ತಿರುವಂತಹ ಗಾಯನ ಸಾಯಿಯಾಗಿದೆ. ಒಂದೇ ಸಮನೆ ನಮ್ಮ ನೇತ್ರಕ್ಕೆ ತಾಕುತ್ತಾ ಇದೆ, ಕಣ್ಣು ಕಿವಿಗಳಿಗೆ ಕೇಳ್ತಾ ಇದೆ. ವಾಣಿ ಅಲ್ಲ, ತುಂಬುರ ಬರ್ಲಿಲ್ಲ, ನಾರದ ಇಲ್ಲ, ಅಲ್ಲ ಕೇಳ್ತಾ ಇರುವುದು ಹೌದಲ್ವೇ? ನಮ್ದು ಕೆಲಸ ಮಾಡೋಣ. ಏನು ಅದು ಕೇಳ್ತಾ ಉಂಟಲ್ಲ.
जन्मता